2025ರ ಬದುಕುಳಿತು ನಗರಗಳ ಸೂಚ್ಯಂಕ ಹೊರಬಿದ್ದಿದ್ದು, ಏಷ್ಯಾದ ಒಂದೇ ಒಂದು ನಗರ ಒಸಾಕಾ ಮಾತ್ರ ಮೊದಲ 10 ಸ್ಥಾನಗಳಲ್ಲಿ ಜಾಗ ಹಿಡಿದಿದೆ. ಜಪಾನ್ನ ಒಸಾಕಾ ಸ್ಥಿರತೆ, ಆರೋಗ್ಯ ಸೇವಾ, ಶಿಕ್ಷಣದಲ್ಲಿ ಪೂರ್ಣ 100 ಅಂಕ ಮತ್ತು ಸಂರಚನೆಗೆ 96.4 ಹಾಗೂ ಸಂಸ್ಕೃತಿ ಪರಿಸರಕ್ಕೆ 86.8 ಎಂದು ಸರಾಸರಿ 96 ಅಂಕ ಪಡೆದಿದೆ. ಜಾಗತಿಕ 123 ದೇಶಗಳ ಸರಾಸರಿ 76ಕ್ಕಿಂತ ಇದು ಹೆಚ್ಚು. ಒಸಾಕಾವು ನ್ಯೂಜಿಲೆಂಡ್ನ ಆಕ್ಲೆಂಡ್ ಜೊತೆಗೆ 7ನೇ ಸ್ಥಾನವನ್ನು ಹಂಚಿಕೊಂಡಿದೆ. ಮೊದಲ ಸ್ಥಾನದಲ್ಲಿ 98 ಅಂಕ ಪಡೆದ ಡೆನ್ಮಾರ್ಕ್ನ ಕೋಪನ್ ಹೇಗನ್ ಇದೆ. ಆಸ್ಟ್ರಿಯಾದ ವಿಯೆನ್ನಾ ಹಾಗೂ ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ 97.1 ಅಂಕದೊಡನೆ 2ನೇ ಸ್ಥಾನದಲ್ಲಿ ಇವೆ. ಸ್ವಿಟ್ಜರ್ಲೆಂಡ್ನ ಇನ್ನೊಂದು ನಗರ ಜಿನೆವಾ 5ನೇ ಸ್ಥಾನ ಪಡೆದಿದೆ. ಆಸ್ಟ್ರೇಲಿಯಾದ ಮೆಲ್ಬರ್ನ್, ಸಿಡ್ನಿ, ಅಡಿಲೇಡ್ ಎಂದು 3 ನಗರಗಳು 10ರೊಳಗಡೆ ಸ್ಥಾನ ಗಳಿಸಿವೆ. ಇಂಡೋನೇಷ್ಯಾ, ಥೈಲ್ಯಾಂಡ್, ಚೀನಾಗಳ ನಗರಗಳು ಹಿಂದೆ ಇದ್ದ ಸ್ಥಾನಗಳಿಗಿಂತ ಎತ್ತರಕ್ಕೆ ಜಿಗಿದಿರುವುದು ವ್ಯಕ್ತವಾಗಿದೆ.